ಹಿಟ್ಟನ್ನು ಒಂದು ಚೂರು ನಾದ್ಕೊಳ್ಳದೆ, ಚಪಾತಿನ ಒಂದು ಚೂರು ಲಟ್ಟಿಸ್ಕೊಳ್ಳದೆ, ಲಿಕ್ವಿಡ್ ಡಫ್ಫಿಂದ ಒಂದು ವಿಶೇಷವಾದ ತುಂಬಾ ರುಚಿಕರವಾಗಿರುವಂತಹ ಮಸಾಲ ಚಪಾತಿಯನ್ನು ಮಾಡುವಂತಹ ಅತಿ ಸುಲಭವಾದ ವಿಧಾನವನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಲಿಕ್ವಿಡ್ ಡಫ್ ಮಸಾಲ ಚಪಾತಿಯನ್ನು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಡಿ. 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು 2 ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇವಾಗ ಶುಂಠಿ ಮತ್ತು ಗಾರ್ಲಿಕ್ ಪೇಸ್ಟನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ, ಇಷ್ಟನ್ನು ಹಾಕ್ಕೊಂಡು ಈ ಮಸಾಲನ ನಾವು ರೆಡಿ ಮಾಡ್ಕೋಬೇಕು. ಉರಿಯನ್ನು ತುಂಬ ಹೈ ಫ್ಲೇಮ್ ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲ ಹಾಕಿದ ನಂತರ ನಾವಿದನ್ನ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಲಿಕ್ವಿಡ್ ಡಫಲ್ಲಿ ಮಾಡುವಂಥ ಚಪಾತಿಗೆ ಸೂಪರ್ ಆಗಿರುವಂಥ ಒಂದು ಮಸಾಲ ರೆಡಿ ಆಗಿದೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಇದರಿಂದ 3 ಜನರಿಗೆ ಒಂದು 6-7 ಚಪಾತಿ ಈಸಿಯಾಗಿ ಆಗುತ್ತೆ. ಈ ಗೋಧಿ ಹಿಟ್ಟು ಹಾಕಿದ ನಂತರ ನಾವು ಮಸಾಲ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಅದಾದ ನಂತರ ನೀರನ್ನು ಹಾಕ್ಕೊಳ್ಳಿ. ನೀರು ಜಾಸ್ತಿ ಬೇಡ, ನೋಡ್ಕೊಂಡು ನಾವು ಹಾಕೋಬೇಕಾಗುತ್ತೆ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಅಥವಾ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಬಾರ್ದು ಈ ಹಿಟ್ಟು. ಇದೊಂದು ಸ್ವಲ್ಪ ಗಟ್ಟಿ ಇದೆ ಅಂತ ನಾನು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಯಾವುದೇ ಗಂಟು ಇಲ್ಲದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹ್ಯಾಂಡ್ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಆಗಿದೆ. ಇವಾಗ ಸ್ಟವ್ ಮೇಲೆ ಒಂದು ತವನ ಬಿಸಿ ಮಾಡ್ಕೊಳ್ಳಿ. ಆಯಿಲನ್ನು ಹಾಕೋದು ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತವ ಬಿಸಿ ಮಾಡಿಕೊಂಡು ತವ ಕಾದ ನಂತರ 1 ಸೌಟಷ್ಟು ನಾನು ಈ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ನೀವು ಈ ಥರ ಸೆಟ್ ಮಾಡ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಒಂದು ಸೈಡಲ್ಲಿ ಕಾದ ನಂತರ ಇವಾಗ ಮಗುಚಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಆಯಿಲ್ ಹಾಕಲಿಕ್ಕಿಲ್ವ ಅಥವಾ ತುಪ್ಪ ಹಾಕಲಿಕ್ಕಿಲ್ಲ. ನಾನಿವಾಗ ಒಂದು ಸ್ವಲ್ಪ ತುಪ್ಪನ ಇದರ ಮೇಲೆ ಸವರ್ಕೊತಾ ಇದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಬೇಕಾದರೂ ಹಾಕೋಬಹುದು. ಒಂದು ಸೈಡ್ ಸ್ವಲ್ಪ ಕಾದಾದ ನಂತರ ತುಪ್ಪ ಹಾಕ್ಕೊಂಡು ಈ ಥರ ಒಂದು ಸಟುಗದಿಂದ ಪ್ರೆಸ್ ಮಾಡ್ಕೋಬೇಕು. ಈಗ ಮತ್ತೆ ಮಗುಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಅಷ್ಟೇ ನಾವು ಒಂದು ಸಟುಗ ತಗೊಂಡು ಈ ಥರ ಇದನ್ನ ತಿರುಗಿಸಿ ಪ್ರೆಸ್ ಮಾಡ್ಕೊತ ಕಾಯಿಸ್ಕೋಬೇಕು. ಯಾವುದೇ ಕಾರಣಕ್ಕೆ ಉರಿಯನ್ನು ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮ್ ಸಾಕು. ನಿಮಗೆ ಕರೆಕ್ಟಾಗಿ ಚಪಾತಿ ಹದಕ್ಕೆ ಬಂದಾಗ ಗೊತ್ತಾಗುತ್ತೆ. ಮೆತ್ತಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಚಪಾತಿ ಹದಕ್ಕೆ ಇದು ಬರಬೇಕು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ನಿಮಗೆ ನೋಡ್ತಾ ಇದ್ದರೆ ಇದು ಹೋಳಿಗೆ ಥರನೇ ಕಾಣುತ್ತೆ. ತುಂಬಾ ಸೂಪರ್ ಆಗಿರುತ್ತೆ ಈ ಮಸಾಲ ಚಪಾತಿ ಲಿಕ್ವಿಡ್ ಡಫಿಂದ ಮಾಡುವಂಥದ್ದು. ಪರೋಟ ಥರನೂ ಇರುತ್ತೆ ಇದು. ನೀವು ಪರೋಟ ಅಂತಲೂ ಹೇಳ್ಬೋದು, ಚಪಾತಿ ಅಂತಲೂ ಹೇಳ್ಬೋದು. ನಾನು ಇದಕ್ಕೆ ತುಪ್ಪ ಸವರ್ಕೊಂಡಿದ್ದೇನೆ. ತುಪ್ಪ ಸವರ್ಕೊಂಡು ಬಿಸಿ ತುಪ್ಪ ಸವರ್ಕೊಂಡು ತಿಂತಾ ಇದ್ರೆ ಇದೆಯಲ್ಲ, ಇದರ ಮಜನೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆಯಿಲ್ ಬದಲು ತುಪ್ಪ ಹಾಕಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬಾಕ್ಸಿಗೆ ಮಾಡಿ ಕೊಟ್ಟರೂ ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಏನೂ ಜಾಸ್ತಿ ಕೆಲಸ ಇಲ್ಲ, ತುಂಬಾ ಸುಲಭವಾಗಿ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಿಟ್ಟನ್ನು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಗೋಧಿ ಹಿಟ್ಟನ್ನು ತಗೊಂಡು ಆ ಮಸಾಲ ರೆಡಿ ಮಾಡಿಕೊಂಡು ಈ ಥರ ಚಪಾತಿನ ಅಥವಾ ಪರೋಟನ ಮಾಡಿಕೊಂಡು ತಿನ್ನಿ ಒಂದ್ಸರಿ. ನನಗೆ ನಿಮ್ಮ ಫೀಡ್ಬ್ಯಾಕ್ನ ಈ ರೆಸಿಪಿ ಟ್ರೈ ಮಾಡಿದ ನಂತರ ಮರೆಯದೆ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.